ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೇನ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಕೈಗಳನ್ನು ಮುಂದೆ ಇಟ್ಕೊಂಡು ಶ್ರೀ ಗುರು ಚರಣಾರವಿಂದದಲ್ಲಿ ಶರಣಾಗತ ಭಾವದಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಣೆಯನ್ನು ನೆಲಕ್ಕೆ ತಾಗಿಸಿ ಗುರುಗಳಿಗೆ ಗುರುವಂದನವನ್ನು ಮಾಡೋಣ. ಪೂರ್ಣ ಹಣೆ ನೆಲಕ್ಕೆ ತಾಗಿರಲಿ, ಕೈಗಳು ಭೂಮಿಗೆ ಸ್ಪರ್ಶವಾಗ್ತಾ ಇರಲಿ. ಪೂರ್ಣ ದೀರ್ಘ ನಿಧಾನ ಉಸಿರಾಟದ ಕ್ರಿಯೆ. ನಿಧಾನಕ್ಕೆ ವಾಪಸ್. ಶರೀರ ಮನ ಬುದ್ಧಿಗೆ ಬರುವಂತಹ ಎಲ್ಲ ರೋಗ ರುಜಿನಾದಿಗಳನ್ನು ದೂರ ಆಗಲಿಕ್ಕೋಸ್ಕರ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದೇನೆ. ಯೋಗಶಾಸ್ತ್ರವನ್ನು ಪ್ರಪಂಚಕ್ಕೆ ದಾರೆ ಎರೆದಿರುವಂತಹ ಪತಂಜಲಿ ಮಹಾಮುನಿಗಳ ದಿವ್ಯಾಂಗ್ರಿಯನ್ನು ಸ್ಮರಣೆ ಮಾಡಿಕೊಳ್ಬೇಕು. ತಂದೆ ತಾಯಿಯರನ್ನು ನೆನಪು ಮಾಡಿಕೊಳ್ಬೇಕು. ಇಷ್ಟದೇವರನ್ನು ನೆನಪು ಮಾಡಿಕೊಳ್ಬೇಕು. ಮತ್ತೆ ನಾವು ಯೋಗಾಭ್ಯಾಸವನ್ನು ತೊಡಗಿಕೊಳ್ಳಬೇಕು. ಇವತ್ತು ವಿಶೇಷವಾಗಿ ಯೋಗಾಭ್ಯಾಸ ಮಾಡಬೇಕಾದರೆ ಪೂರ್ವಭಾವಿ ಏನೇನು ಬೇಕು ಎಂಬುದನ್ನು ಸ್ವಲ್ಪ ಚಿಂತನೆ ಮಾಡೋಣ. ಒಂದು, ಒಳ್ಳೆಯ ಗಾಳಿ ಬರುವಂತಹ ಜಾಗವನ್ನು ನಾವು ಆರಿಸಿಕೊಳ್ಬೇಕು. ಅಲ್ಲಿ ಗಾಳಿ ಓಡಾಟ ಮಾಡಬೇಕು. ಫ್ಯಾನಿನ ಜೊತೆಯಲ್ಲಿ ಇರಬಾರ್ದು. ಹಾಗೆಯೇ ಹಾಕ್ಕೊಳ್ಳಿಕ್ಕೆ ಒಂದು ರಗ್ಗು ಅಡಿಯಲ್ಲಿ ಅದನ್ನು ಇಟ್ಟುಕೊಳ್ಬೇಕು. ಇನ್ನು ಸರಳವಾದಂಥ ಉಡುಗೆ ತೊಡುಗೆ ನಮ್ಮಲ್ಲಿ ಬೇಕು. ಇಷ್ಟನ್ನು ಸ್ವಲ್ಪ ನಾವು ಗಮನಿಸಿಕೊಳ್ಬೇಕು. ಗಮನಿಸಿಕೊಂಡು ಈ ಆಸನಗಳನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಹೀಗೆ ಅಭ್ಯಾಸ ಮಾಡಿಕೊಂಡಾಗ ನಮಗೆ ಆರೋಗ್ಯ ಪೂರ್ಣವಾದಂಥ ಆಸನಗಳನ್ನು ಮಾಡಲಿಕ್ಕಾಗತ್ತೆ. ಹೀಗೆ ಇವತ್ತಿನ ಸಂಚಿಕೆಯನ್ನು ನಾವು ಆರಂಭ ಮಾಡೋಣ. ಆರಂಭ ಮಾಡೋದಕ್ಕೆ ಮೊದಲು ಈ ರೀತಿ ಒಂದು ನಾವು ಗಮನಿಸಿಕೊಂಡ್ರೆ ತುಂಬ ಒಳ್ಳೆಯದು. ಒಂದಿಷ್ಟು ನೀರನ್ನು ಕುಡ್ಕೊಳ್ಬೇಕು. ಅಥವಾ ಇನ್ಯಾವುದೋ ಪೇಯಗಳು, ಯಾವುದೋ ಹಾಲ, ಮೊಸರ, ಬೆಣ್ಣೆ ಯಾವುದನ್ನು ಮೊದಲು ಕುಟ್ಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ. ಹೀಗೆ ಅದನ್ನು ಕುಡಿದು ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಆನಂದ ಆಗತ್ತೆ. ಯೋಗಾಸನ ಮಾಡಲಿಕ್ಕೂ ತುಂಬ ಸುಲಭ ಆಗತ್ತೆ. ಮುಂದಿನ ಕಾರ್ಯಭಾಗಕ್ಕೆ ಹೋಗೋಣ. ಇವತ್ತಿನ ಸಂಚಿಕೆಯನ್ನು ನೋಡೋಣ. ಹರಿ ಓಂ. ಈಗ ಇವತ್ತಿನ ಸಂಚಿಕೆಯಲ್ಲಿ ಉತ್ತಿತ ವೃಶ್ಚಿಕಾಸನವನ್ನು ಮಾಡೋಣ. ದೀರ್ಘ ಉಸಿರಾಟದ ಕ್ರಿಯೆಯನ್ನು ಮಾಡ್ತಾ, ವಿಶೇಷವಾಗಿ ಸೊಂಟದ ಭಾಗಕ್ಕೆ ಹೆಚ್ಚು ವ್ಯಾಯಾಮ ಬರುತ್ತೆ. ಇದು ಸೊಂಟ ಸಡಿಲವಾಗಬೇಕು. ಆ ದೃಷ್ಟಿಯಿಂದ ಸ್ವಲ್ಪ ವ್ಯಾಯಾಮವನ್ನು ಮಾಡಿಕೊಳ್ಳೋದು ತುಂಬ ಸೂಕ್ತ ಇದೆ. ಕಾಲುಗಳನ್ನು ಮುಂದಕ್ಕೆ ಹಿಂದಕ್ಕೆ ಸರಿಸಿಕೊಂಡು ಸ್ವಲ್ಪ ವ್ಯಾಯಾಮವನ್ನು ಮಾಡಿಕೊಂಡ್ರೆ ಆಗ ಈ ಆಸನವನ್ನು ಮಾಡಲಿಕ್ಕೆ ತುಂಬ ಸುಲಭ ಆಗುತ್ತೆ. ಹಾಗೆಯೇ ಕೈಗಳು ಕೂಡ ಅಷ್ಟೇ. ಕೈಗಳಿಗೆ ಒತ್ತಡ ಬರುವುದರಿಂದ ಆ ಕೈಗಳನ್ನು ಕೂಡ ಸ್ವಲ್ಪ ಗಮನಿಸಿಕೊಂಡು ಮಾಡಬೇಕು. ವಜ್ರಾಸನದಲ್ಲಿ ಕೂತ್ಕೊಂಡು ಸ್ವಲ್ಪ ಕೈಗಳನ್ನು ಸ್ವಲ್ಪ ಬೆಂಡ್ ಮಾಡಿಕೊಂಡು ಅಲ್ಲಿ ಆಗುವ ಸೆಳೆತ ಎಳೆತಗಳನ್ನು ಗಮನಿಸಿಕೊಂಡು ಆ ಸ್ಥಿತಿಯನ್ನು ಚೆನ್ನಾಗಿ ಮಾಡಿಕೊಳ್ಳೋದು ಸೂಕ್ತ. ಇನ್ನು ಪೂರ್ಣ ಸ್ಥಿತಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಎರಡು ಕೈಗಳನ್ನು ಸಂಪೂರ್ಣವಾಗಿ ನೆಲದಲ್ಲಿ ಕಚ್ಚಿಟ್ಕೊಳ್ಬೇಕು. ಎಲ್ಲ ಬೆರಳುಗಳನ್ನು ಸೇರಿಸಿಕೊಂಡು ಕೈಯ ಅಂತರವನ್ನು ಗಮನಿಸಬೇಕು. ನಮ್ಮ ಎದೆಯ ಅಂತರ ಎಷ್ಟಿದೆ ಅಷ್ಟೇ ಕೈಯ ಅಂತರವನ್ನು ಕಾದುಕೊಳ್ಬೇಕು. ಮೊಣಕೈ ಎಷ್ಟು ಅಗಲ ಇದೆ ಅಷ್ಟೇ
ಮುಂಭಾಗವನ್ನು, ಕೈಯ ಬೆರಳುಗಳ ಭಾಗವನ್ನು ಕೂಡ ಅಷ್ಟನ್ನು ಗಮನಿಸಿಕೊಳ್ಬೇಕು. ಈಗ ನೋಡಿ, ಒಂದು ಕಾಲನ್ನು ಮುಂದಕ್ಕೆ ಚಾಚಿಟ್ಟುಕೊಂಡಿದ್ದಾರೆ, ಇನ್ನೊಂದು ಮಂಡಿಯ ಮೇಲೆ ಭಾರ ಹಾಕಿಕೊಂಡಿದ್ದಾರೆ ನೋಡಿ. ಅದನ್ನು ವಿಶೇಷವಾಗಿ ಗಮನಿಸಿಕೊಳ್ಬೇಕು. ಈ ಎಲ್ಲ ಸ್ಥಿತಿಗಳು ಕೂಡ ತುಂಬ ಪೂರಕ ಆಗಿದ್ದು, ಬರೀ ಕೊನೆಯ ಸ್ಥಿತಿಗೆ ಮಾತ್ರ ಹೋಗುವಂಥದ್ದಲ್ಲ, ಎಲ್ಲ ಸ್ಥಿತಿಯೂ ಕೂಡ ನಮಗೆ ಲಾಭದಾಯಕ. ಅಲ್ಲಿಂದ ಶರೀರದ ಭಾಗವನ್ನು ಸ್ವಲ್ಪ ಹಾಗೆಯೇ ಮುಂದಕ್ಕೆ ತರ್ತಾ ಪೂರ್ಣ ಕಾಲನ ಮೇಲಕ್ಕೆ ಮಾಡ್ತಾ ಸಣ್ಣ ಬ್ಯಾಲೆನ್ಸ್ ತಗೊಂಡು ನಿಧಾನಕ್ಕೆ ಮೇಲಕ್ಕೆ ತಗೊಳ್ಳೋದು. ಇಲ್ಲಿ ಕಾಲನ್ನು ಜೋಡಿಸಿ ಆದಷ್ಟು ನಮ್ಮ ತಲೆಯ ಭಾಗಕ್ಕೆ ಹಿಮ್ಮಡಿ ಬರುವಷ್ಟು ನೇರ ಮೇಲುಗಡೆ ಇರಬೇಕು. ಆಗ ನಮಗೆ ಹೆಚ್ಚು ಬ್ಯಾಲೆನ್ಸ್ ಸಿಗುತ್ತೆ. ಇಲ್ಲಿ ಕೈಗಳಲ್ಲಿ ಪೂರ್ಣ ಆಧಾರ ಇರುವುದರಿಂದ, ವಿಶೇಷವಾಗಿ ತಲೆ ಕೆಳಗೆ ಕಾಲು ಮೇಲೆ ಇರುವುದರಿಂದ ಶೀರ್ಷಾಸನಕ್ಕಿಂತ ಹೆಚ್ಚು ಲಾಭ ಇದಕ್ಕೆ ಆಗುತ್ತೆ. ಕಾಲಿನ ಕೈಯ ಎಲ್ಲ ಪೆಡಸುತನ ನಿವಾರಣೆ ಆಗುತ್ತೆ. ಹಾಗೆಯೇ ಇಡೀ ಶರೀರದ ಮೇಲೆ ಹೆಚ್ಚು ಒತ್ತಡ ಬರುವುದರಿಂದ ಇಡೀ ಶರೀರಕ್ಕೂ ವ್ಯಾಯಾಮ ಇದರಲ್ಲಿ ಸಿಗುತ್ತೆ. ಇದಾದ ಮೇಲೆ ಸ್ವಲ್ಪ ಸುಪ್ತವಾಗಿರ್ತಕ್ಕಂಥ ವಜ್ರಾಸನದಲ್ಲಿ ಕೂತುಕೊಂಡು ವಿಶ್ರಾಂತಿಯನ್ನು ಪಡ್ಕೊಳ್ಬೇಕು. ಎಲ್ಲ ಆಸನಗಳಿಗೂ ವಿಶೇಷವಾದಂತಹ ವಿಶ್ರಾಂತಿಯ ಅವಶ್ಯಕತೆ ಇದೆ. ಇಲ್ಲಿ ಸ್ವಲ್ಪ ಹೆಚ್ಚು ಹೊತ್ತಿನ ಕಾಲ ಇದಕ್ಕೆ ವಿಶ್ರಾಂತಿಯನ್ನು ಕೊಟ್ಟು ಶರೀರವನ್ನು ಮತ್ತೆ ಮುಂದಿನ ಆಸನಕ್ಕೆ ಸಿದ್ಧ ಮಾಡಿಕೊಳ್ಬೇಕು. ಈ ಆಸನವನ್ನು ಮಾಡುವುದರಿಂದ ಹೃದಯ ಸಂಬಂಧವಾದಂತಹ ಸಮಸ್ಯೆಗಳು, ಅಪಸ್ಮಾರದಂತಹ ಸಮಸ್ಯೆಗಳು, ಹಾಗೆಯೇ ನೆನಪು ಶಕ್ತಿ ಯಾರ್ಯಾರಿಗೆ ಕಡಿಮೆ ಇದೆ ಅವರಿಗೂ ಇದು ಸ್ವಲ್ಪ ಸೂಕ್ತವಾಗಿರುವಂಥ ಆಸನ ಇದು. ಇನ್ನು ಮುಂದಿನದ್ದು ಚಕ್ರಾಸನ. ಚಕ್ರಾಸನ ಅಂದರೆ ಚಕ್ರದಂತೆ ಬೆಂಡಾಗುವುದು. ಶರೀರದ ಎಲ್ಲ ಭಾಗವೂ ಕೂಡ ವಿಶೇಷವಾಗಿ ತಲೆಗೆ, ಹೃದಯಕ್ಕೆ, ಸೊಂಟದ ಭಾಗಕ್ಕೆ ಹೆಚ್ಚು ಲಾಭದಾಯಕವಾಗುವಂತಹ ಚಕ್ರಾಸನ. ಇದನ್ನು ಎರಡು ರೀತಿಯಲ್ಲಿ ಮಾಡಬಹುದು. ಒಂದು, ಕೂತಲಿಂದಲೇ ಈ ಆಸನವನ್ನು ಮಾಡಲಿಕ್ಕೆ ಆಗತ್ತೆ. ಕಾಲುಗಳನ್ನು ಮುಂದಕ್ಕೆ ಚಾಚಿಟ್ಟುಕೊಂಡು ನಿಧಾನವಾಗಿ ಹಿಂದಕ್ಕೆ ಮಲ್ಕೊಳ್ಳೋದು. ಮಲ್ಕೊಂಡ ಮೇಲೆ ಕೈಗಳನ್ನು ಭುಜದ ಹತ್ತಿರದಲ್ಲಿ ಜೋಡಿಸಿಕೊಳ್ಬೇಕು. ಯಾರ್ಯಾರು ಮೊದಲು ಅಭ್ಯಾಸ ಮಾಡ್ತೀರಿ, ಪ್ರಥಮ ಅಭ್ಯಾಸ ಮಾಡುವವರು ಈ ರೀತಿಯಾಗಿ ಇದನ್ನು ಅಭ್ಯಾಸ ಮಾಡಿಕೊಳ್ಬೋದು. ಆದಷ್ಟು ಭುಜದ ಹತ್ತಿರಕ್ಕೆ ಕೈಗಳನ್ನು ತಂದರೆ ಭುಜದ ಹತ್ತಿರದಲ್ಲಿ ದೂರ ಇಟ್ಟುಕೊಂಡ್ರೆ ತುಂಬ ಸೂಕ್ತ. ಆಮೇಲೆ ಕಾಲುಗಳನ್ನು ಹತ್ತಿರದಲ್ಲಿ ಇಟ್ಕೊಳ್ಳೋದು. ಪೂರ್ಣ ಸೊಂಟದ ಭಾಗವನ್ನು ಮಾತ್ರ ಮೊದಲು ಮೇಲಕ್ಕೆ ಎತ್ತಬೇಕು. ಅದೆತ್ತುತ್ತಾ ಮತ್ತೆ ಭುಜವನ್ನು ಮೇಲಕ್ಕೆ ಎತ್ತಿಕೊಂಡು ಪೂರ್ಣ ಸ್ಥಿತಿಗೆ ಹೋಗೋದು. ಇಲ್ಲಿ ಸೊಂಟದ ಭಾಗವನ್ನು ಮೇಲಕ್ಕೆ ತಳ್ಳಬೇಕು. ಈಗ ಪೂರ್ಣ ಮೇಲಕ್ಕೆ ತಳ್ಳಿದ ಮೇಲೆ ಸ್ಥಿರವಾಗಿ ದೀರ್ಘ ಉಸಿರಾಟದ ಕ್ರಿಯೆ. ಹಾಗೆನಲ್ಲೇ ಮತ್ತೆ ನಿಧಾನ ಮಂಡಿಯನ್ನು ಮಡಚಿಕೊಳ್ತಾ ಕೆಳಗಡೆ ತರುವ ಕೆಲಸವನ್ನು ಮಾಡಬಹುದು. ಇಲ್ಲಿನೂ ಸ್ಥಿತಿಯಿಂದ ವಾಪಸ್ ಬಂದ ಮೇಲೆ ಸ್ವಲ್ಪ ಶವಾಸನದ ಸ್ಥಿತಿಯಲ್ಲಿ ವಿಶ್ರಾಂತಿ. ಸೊಂಟದ ಮೇಲೆ, ಮಂಡಿಯ ಮೇಲೆ, ಹೃದಯದ ಮೇಲೆ ಹೆಚ್ಚು ಒತ್ತಡ ಮತ್ತು ಪರಿಣಾಮ ಆಗಿರುವುದರಿಂದ ವಿಶ್ರಾಂತಿಯನ್ನು ಕೊಡ್ತಾ ಹೋಗಬೇಕು. ದೀರ್ಘ ನಿಧಾನ ಉಸಿರಾಟದ ಕ್ರಿಯೆ. ಈ ಆಸನವನ್ನು ಮಾಡುವುದರಿಂದ ಕಾಲು ಕೈಗಳಿಗೆ ಇರ್ತಕ್ಕಂಥ ಪೆಡಸುತನ ನಿವಾರಣೆ ಆಗುತ್ತೆ. ಹೃದಯ ಸಂಬಂಧವಾದಂತಹ ರೋಗಗಳ ನಿವಾರಣೆ ಆಗುತ್ತೆ. ನೆನಪು ಶಕ್ತಿ ಹೆಚ್ಚಾಗತ್ತೆ. ಲವಲವಿಕೆ ಹೆಚ್ಚಾಗತ್ತೆ. ಯಾರು ತುಂಬ ಉದಾಸೀನದಿಂದ, ಆಲಸ್ಯದಿಂದ ಇರ್ತಾರೆ ಅವರು ಈ ಆಸನವನ್ನು ನಿರಂತರವಾಗಿ ಮಾಡಿಕೊಳ್ಳುವುದರಿಂದ ಹಸನ್ಮುಖಿಯಾಗಿ ಕ್ರಿಯಾಶೀಲರಾಗಿರಲಿಕ್ಕೆ ತುಂಬ ಸೂಕ್ತವಾಗಿದೆ. ಇದು ಈ ಆಸನವನ್ನು ನಿರಂತರವಾಗಿ ಅಭ್ಯಾಸ ಮಾಡಿಕೊಳ್ಳೋಣ. ವಿಶ್ರಾಂತಿಯ ನಂತರ ನಿಧಾನಕ್ಕೆ ಎರಡು ಕೈಗಳ ಆಧಾರದ ಮೇಲೆ ನಿಧಾನಕ್ಕೆ ಮೇಲಕ್ಕೆ ಬರುವಂಥದ್ದು.
ಪೂರ್ಣ ಮೇಲಕ್ಕೆ ಬಂದ ಮೇಲೆ ಕೈ ಕಾಲುಗಳನ್ನ ಅಲುಗಾಡಿಸ್ಕೊಂಡು ಮತ್ತೆ ವಿಶ್ರಾಂತಿಯ ಕಡೆಗೆ ಹೋಗೋಣ. ಈ 2 ಆಸನಗಳನ್ನು ಅಭ್ಯಾಸ ಮಾಡಿಕೊಂಡು ಅದರ ಮುಖಾಂತರವಾಗಿ ಶರೀರ ಮನ ಬುದ್ಧಿಗೆ ಬೇಕಾಗಿರುವಂತಹ ಶಕ್ತಿಯನ್ನು ಜೋಡಿಸಿಕೊಳ್ಳೋಣ. ಇವತ್ತಿನ ಸಂಚಿಕೆಯನ್ನು ಇವತ್ತಿಗೆ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಆತ್ಮೀಯ ವೀಕ್ಷಕ ಬಂಧುಗಳೇ, ಹೊಸಕುರಲಿನ ಈ ಚಾನಲ್ನ ಒಳಗಡೆ ಬರ್ತಾ ಇರುವಂತಹ ಯೋಗಾಸನ ಅದು ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ಕೊಡಲಿ. ಕೊರೋನಾದ ಈ ಮಹಾಮಾರಿ ಜಗತ್ತನ್ನು ತಲ್ಲಣಗೊಳಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ದು ಮನೆ ಮಂದಿಯೆಲ್ಲ ಒಟ್ಟಿಗೆ ಕೂತ್ಕೊಂಡು ಈ ಯೋಗಾಸನವನ್ನು ಮಾಡಲಿಕ್ಕೊಂದು ಅನುವನ್ನು ಹೊಸಕೊರಲಿನ ಸಿಬ್ಬಂದಿ ವರ್ಗದವರು ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ. ಅದನ್ನು ಸದುಪಯೋಗ ಮಾಡಿಕೊಳ್ಳೋಣ. ಆ ಆಸನಗಳನ್ನು ಮಾಡೋಣ. ಹಾಗೆಯೇ ಸ್ಪರ್ಧೆ ಇದೆ. ಆ ಸ್ಪರ್ಧೆಯಲ್ಲಿ ನಾವು ಭಾಗವಹಿಸಲಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋಣ. ಚಂದಕ್ಕೆ ಅಭ್ಯಾಸ ಮಾಡಿ. ಬೆಳಗ್ಗಿನ ಹೊತ್ತಿನಲ್ಲಿ ಅಭ್ಯಾಸ ಮಾಡಿದರೆ ತುಂಬ ಸೂಕ್ತ. ಸಂಜೆ ಆಗಬೇಕಾದರೆ ಮಾಡಲಿಕ್ಕೆ ಸುಲಭ ಆಗತ್ತೆ, ಆದರೆ ಬೆಳಗ್ಗೆ ಮಾಡಿದರೆ ತುಂಬ ಒಳ್ಳೆಯದು. ಬೆಳಗ್ಗೆ ಯಾರ್ಯಾರು ಯೋಗಾಸನ ಮಾಡ್ತೀರಿ ಅವರು ಸಂಜೆ ಹೊತ್ತಿನಲ್ಲಿ ಇನ್ನೂ ಸಲೀಸಾಗಿ ಮಾಡಲಿಕ್ಕಾಗತ್ತೆ. ಹಾಗೆ ಯಾರ್ಯಾರು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅಂತ ಯೋಚನೆ ಮಾಡಿದರೆ ಅವರು ಬೆಳಗ್ಗೆ ಒಂದು 3 ಗಂಟೆಗೆ ಎದ್ದು ಸ್ವಲ್ಪ ಸ್ನಾನ ಗಿನ ಎಲ್ಲ ಮಾಡಿದರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ಆಮೇಲೆ ಮಾಡಲಿಕ್ಕಾಗತ್ತೆ. ಒಂದು 5 ಗಂಟೆ ಒಳಗಡೆ ಆಸನಗಳನ್ನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ. ಹಾಗೆ ಆ ಹೊತ್ತಿನಲ್ಲಿ ಆಸನಗಳ ಅಭ್ಯಾಸ ಮಾಡಿಕೊಳ್ಳೋಣ. ಇನ್ನು ಅಡಿಗೆ ಹಾಕಿಕೊಳ್ಳಿಕ್ಕೆ ಒಂದು ರಗ್ಗು ಅದನ್ನು ಇಟ್ಕೊಳ್ಬೇಕು. ಒಳ್ಳೆಯ ಗಾಳಿ ಬೆಳಕು ಓಡಾಟ ಮಾಡುವಂತಹ ಜಾಗದಲ್ಲಿ ನಾವು ಆಸನಗಳ ಅಭ್ಯಾಸವನ್ನು ಮಾಡಿಕೊಳ್ಬೇಕು. ಇನ್ನು ಸರಳವಾದ ಉಡುಗೆ ತೊಡುಗೆ, ತುಂಬ ಬಟ್ಟೆ ಬರೆಗಳನ್ನು ಹಾಕ್ಕೊಳ್ಬಾರ್ದು. ದಪ್ಪನೇ ಇರುವಂಥದ್ದು, ವಿಶೇಷವಾಗಿ ಕಾಟನ್ ಬಟ್ಟೆ ಹಾಕಿಕೊಂಡ್ರೆ ತುಂಬ ಒಳ್ಳೆಯದು, ಸೂಕ್ತ. ಈ ರೀತಿ ಯೋಚನೆ ಮಾಡಿಕೊಂಡು ನಾವು ಯೋಗಾಸನವನ್ನು ಮಾಡಿದಾಗ ಆಗ ತುಂಬ ಚೆನ್ನಾಗಿ ಆಗುತ್ತೆ. ನಮಗೆ ಮಾಡಲಿಕ್ಕೋಸ್ಕರನೂ ಸುಲಭ ಆಗುತ್ತೆ. ಈ ದೃಷ್ಟಿಯಿಂದ ಅದನ್ನು ಅಭ್ಯಾಸ ಮಾಡಿಕೊಳ್ಳೋಣ. ಹೀಗೆ ಪ್ರಾರ್ಥನೆಯೊಂದಿಗೆ ಮುಕ್ತಾಯ ಮಾಡೋಣ. ಆದಿತ್ಯಸ್ಯ ನಮಸ್ಕಾರಾನ್ ಯೇ ಕುರ್ವಂತಿ ದಿನೇ ದಿನೇ ಆಯುಃ ಪ್ರಜ್ಞಾಬಲಂ ವೀರ್ಯಂ ತೇಜಸ್ತೇಷಾಂಚ ಜಾಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಹೊಸಕುರಲಿನ ಯೋಗ ದರ್ಶನದ ಕಡೆಯಿಂದ ವಂದನೆಗಳು. ಮತ್ತೆ ನಾಳೆ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ವಂದನೆಗಳು. ಜೈ ಶ್ರೀರಾಮ್.